ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಒಬ್ಬರು ಅದ್ಭುತ ಗಾಯಕರು, ಅವರೇ ಮಮತಾ ಮಡಿಕೇರಿ ಅವರು. ಇವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಎಸ್, ಅಲ್ಲಿ ನೀರಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ತುಂತುರು ಅಲ್ಲಿ ನೀರಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರಲಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿನಿ, ನಿನ್ನ ಈ ತುಂಬು ಪ್ರೀತಿಯರು ಕಣ್ಣ ಹಾಡಂತೆ ಕಾಯುವೆ. ತುಂತುರು ಅಲ್ಲಿ ನೀರಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರ ಗಾಳಿಯೊಂದು ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗು ಇತಿಹಾಸವು, ನಿನ್ನ ಸಹಚಾರವೇ ಚೈತ್ರ. ಅಲ್ಲಿ ನನ್ನ ಇಂಚರ ಮರ, ತುಂತುರು ಅಲ್ಲಿ ನೀರಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ಚೆಲುವನೆ ನಿನ್ನ ಮುಗುಳನಗೆ, ಹಗಲಲ್ಲಿ ಶಶಿಯು ಬೇಡುವನು. ರಸಿಕನೆ ನಿನ್ನ ರಸಿಕತೆಗೆ, ಮದನನು ಮರೆತು ಸೊರಗುವನು. ತಾಯಿ ತಂದೆ ಎಲ್ಲ ನೀನು, ಯಾಕೆ ಬೇರೆ ನಂಟು, ಸಾಕು ಎಲ್ಲ ಸಿರಿಗಳ ಮೇಲೆ ನಿನ್ನ ಪ್ರೀತಿ ಗಂಟು. ಜಗವೆಲ್ಲ ಮಾದರಿ ಈ ಪ್ರೇಮಕ್ಕೆ, ನನ್ನ ಎದೆಯಾಳೋದನಿ ನೀನೆ, ನಿನ್ನ ಸಹಚಾರಿ ನಾನೇ. ತುಂತುರು ಅಲ್ಲಿ ನೀರಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು.
ಇದೊಂದು ಸಂಗೀತದ ಮೇಲೆ ಆಸಕ್ತಿ ಅನ್ನೋದು ಇರುತ್ತೆ ಎಲ್ರಿಗೂ ಕೂಡ. ಸೊ ಆ ಆಸಕ್ತಿ ಅದರ ಮೇಲೆ ನೀವು ಸಂಗೀತವನ್ನು ಹಾಡ್ಬೋದು ಅನ್ನುವಂಥದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ನಾನು ಚಿಕ್ಕದ್ರಿಂದನೂ ಹಾಡ್ತಾ ಇದ್ದೆ, ಸ್ಕೂಲ್ಗಳಲ್ಲಿ ಹಾಡ್ತಾ ಇದ್ದೆ. ಹಾಗಂತ ಹೇಳಿದ್ರೆ ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ಕಾಂಪಿಟೇಷನ್ ಪ್ರಯುಕ್ತವಾಗಿ ಹಾಡ್ತಾ ಇದ್ದೆ. ಅದಾದ ನಂತರ ಮತ್ತೆ ನಾನು ಮೈಸೂರು ಹೈಯರ್ ಸ್ಟಡಿಗೆ ಹೋದಾಗ್ಲೂ ಕೂಡ ನಾನು ಡ್ಯಾನ್ಸ್, ಸಿಂಗಿಂಗ್ ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ರಿಂದ ಇತ್ತೀಚೆಗೆ ಕೊರೋನಾ ಆದ 18 ಅಲ್ಲಿ ನನ್ಗೆ ಆಕ್ಚುಲಿ ನಮ್ಮಲ್ಲೇ ಒಬ್ರು ಮೇಡಮ್ ಇದ್ದಾರೆ, ಅವರ ಮಗಳು ಸ್ಮ್ಯೂಲ್ ಆಪ್ ಅನ್ನ ಬಳಸ್ತಾ ಇದ್ರು. ಆ ಸ್ಮ್ಯೂಲ್ ಆಪ್ ಅಲ್ಲಿ ಅವ್ರು ಹಾಡ್ತಾ ಇದ್ರು. ಅವ್ರು ಹಾಡ್ದಾಗ ನನಗೆ ಮೇಡಮ್ ತುಂಬಾ ಸಲ ಹೇಳ್ತಾ ಇದ್ರು, ನೀನ್ ಯಾಕೆ ಡೌನ್ಲೋಡ್ ಮಾಡ್ಬಾರ್ದು, ತುಂಬಾ ಚೆನ್ನಾಗಿ ಹಾಡ್ತೀಯಲ್ಲ, ಒಂದ್ಸಲ ಟ್ರೈ ಮಾಡು ಅಂತ ಹೇಳಿ. ಅದ್ರಿಂದ ನಾನು ಅದನ್ನ ಡೌನ್ಲೋಡ್ ಮಾಡಿ ಇಂಟ್ರೆಸ್ಟ್ ಆಗಿ ನನ್ಗೆ ಕೊರೋನಾ ಕೂಡ ಅಟ್ಯಾಕ್ ಆಗಿತ್ತು. ಕ್ವಾರಂಟೈನ್ ಆದಾಗ ಏನೋ ಒಂದು ಮಾಡ್ಬೇಕಲ್ಲ, ಆ ಟೈಮಲ್ಲಿ ಸ್ಮ್ಯೂಲ್ ಅನ್ನ ಡೌನ್ಲೋಡ್ ಮಾಡಿ ಹಾಡ್ತಾ ಇದ್ದಿದ್ದು ಒಂದು 20 days. ಅದಾದ ನಂತರ ತುಂಬಾ ಇಂಟ್ರೆಸ್ಟ್ ಬಂದಿದೆ. ಅದಕ್ಕೆ ನೀವು ಅಟ್ಯಾಚ್ ಆಗ್ಬಿಟ್ರೆ ಆ ಒಂದು 20 days ಅಲ್ಲಿ ನೀವು ಅದಕ್ಕೆ ಅಟ್ಯಾಚ್ಮೆಂಟ್ ಅಂದ್ರೆ ಹೇಳುವುದು ಈ ಕೊರೋನಾ ಬಂದದ್ರಿಂದ ನಿಮ್ಗೆ ಒಂದು ಏನ ಪ್ಲಸ್ ಪಾಯಿಂಟ್ ಕೂಡ ಆಯ್ತು. ನನಗೆ ಇದೇನೆ ಆಕ್ಚುಲಿ ನನಗೇನು ಸಿಂಪ್ಟಮ್ಸ್ ಇರ್ಲಿಲ್ಲ, ಬಟ್ ಕ್ವಾರಂಟೈನ್ಡ್. ಸೊ ಆ ಟೈಮಲ್ಲಿ ನನ್ಗೆ ಏನೋ ಒಂದು ಬೇಕಿತ್ತಲ್ಲ, ರೂಮ್ ಒಳಗೆ ಇರೋದ್ರಿಂದ ನನ್ಗೆ ಸ್ಮ್ಯೂಲ್ ಆಪ್ ತುಂಬಾ ಹೆಲ್ಪ್ ಮಾಡಿದ್ದು. ಅಲ್ಲಿಂದ ನಂತರ ನಂದು ಸಿಂಗಿಂಗ್ ಫೀಲ್ಡ್ ಸ್ಟಾರ್ಟ್ ಆಗಿದೆ. ವೆರಿ ನೈಸ್. ಅದೇ ರೀಸೆಂಟ್ ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ? 3-4 year ಇಂದ 4 year ಇಂದ ಈ ಫೀಲ್ಡ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಈಗ ಒಂದು 2 year ಇಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡಿದ್ದೀರಾ. ನಿಮ್ಮ ಬಾಲ್ಯ ಎಲ್ಲ ಎಲ್ಲ ಆಗಿರೋದು, ವಿದ್ಯಾಭ್ಯಾಸ ಎಲ್ಲ? ನನ್ನದು ಕಾಕೋಟುಪರಂ ಅಂತ ವಿರಾಜ್ಪೇಟ್ ತಾಲೂಕು, ಕೊಡಗಿನ ವಿರಾಜ್ಪೇಟ್ ತಾಲೂಕಿನಲ್ಲಿ ಆಗಿರೋದು. ಆಮೇಲೆ ಅದಾದ ನಂತರ ನಾನು ಮಡಿಕೇರಿಯಲ್ಲಿ ಎಜುಕೇಶನ್, ಅದಾದ ನಂತರ ಮೈಸೂರು ಎಜುಕೇಶನ್. ನನ್ನದು ಎಲ್ಲವೂ ಚೌಚೌತರ ಎಜುಕೇಶನ್, ಎಲ್ಲ ಫೀಲ್ಡ್ ಅಲ್ಲೂ ಎಜುಕೇಶನ್ ಮಾಡಿದ್ದೇನೆ. IT ಫೀಲ್ಡ್ ಅಲ್ಲೂ ಮಾಡಿದ್ದೇನೆ, ಡಿಗ್ರಿ MA ಡಿಗ್ರಿ ಆಗಿದೆ. ಸೊ ಅಲ್ಲಿ ಇಲ್ಲಿ ಎಲ್ಲ ಆಗಿ ಇವಾಗ ನಾನೀಗ ವರ್ಕ್ ಮಾಡ್ತಾ ಇರೋದು DC ಆಫೀಸ್ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಟೈಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಿಮ್ಮದೀಗ ಒಂದು ಉದ್ಯೋಗ ಅಂತ ಬೇರೆ ಇದೆ ಅಂತ ಹೇಳಿದ್ರೆ, ಇದು ಒಂದು ಹಾಬಿ ಆಗಿ ನೀವು ತಕೊಂಡಿದ್ದೀರಾ. ಸೊ ಹೇಗೆ ಇದಕ್ಕೆ ನೀವು ಒಂದು ಸಮಯವನ್ನ ಕೊಡ್ತಾ ಇದ್ದೀರಾ? ನಿಮ್ಮದೊಂದು ಉದ್ಯೋಗದ ಜೊತೆಗೆ ಮನೆದು ಕೆಲಸ ಜೊತೆ ಆಕ್ಚುಲಿ ನಾನು ಪ್ರಾಕ್ಟೀಸ್ ಅಂತ ಹೇಗೆ ಅಂತ ಹೇಳಿದ್ರೆ, ಇವಾಗ ಸಂಜೆ ಬಂದಾದ ನಂತರ ಒಂದಷ್ಟು ಏನೋ ಮನೆ ಕೆಲಸ ಮುಗಿದ ನಂತರ ಅದೇ ಆಪ್ ಗಳಲ್ಲಿ ಹಾಡುವಂಥದ್ದು. ಅದಾದ ನಂತರ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನನಗೆ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಸಿಕ್ಕಿದಾಗ ನಾವು ಒಂದಷ್ಟು ಹಾಡುಗಳನ್ನ ಪ್ರಾಕ್ಟೀಸ್ ಮನೆಯಲ್ಲೇ ಮಾಡ್ಕೊಳ್ತೀವಿ, ಹೀಗೆ ಹಾಡ್ಬೇಕು ಅಂತ. ಅದಕ್ಕಿಂತ ಮುಂಚೆ ನನ್ಗೆ ಇದೇ ಕೊರೋನಾ ಆದ ಬಳಿಕ ಗಣೇಶ್ ಮ್ಯೂಸಿಕಲ್ ಸುಳ್ಳಿ ಆದವರು, ಗಣೇಶರ್ ಅವ್ರ ಹೆಸರು, ಅವರ ಒಂದು ಸ್ಟುಡಿಯೋದಲ್ಲಿ ನಾನೊಂದು 6 months ಪ್ರಾಕ್ಟೀಸ್ ಮಾಡಿದ್ದು. ಅಂದ್ರೆ ನನ್ಗೆ ಇವಾಗ ಬೀಟ್ ಎಲ್ಲಿ ಎಂಡ್ ಆಗ್ಬೇಕು, ಯಾವ್ಯಾವ ನೋಟ್ ಏನೇನ್ ಆಗ್ಬೇಕು, ಹೈಯರ್ ಪಿಚ್, ಲೋವರ್ ಪಿಚ್ ಎಲ್ಲವೂ ಕೂಡ ಅವರೊಂದಷ್ಟು ಹೇಳಿಕೊಟ್ಟಿದ್ರಿಂದ ಹಾಗೆ ಮುಂದುವರಿತಾ ನಾನು ಇಷ್ಟಕ್ಕೆ ಬಂದು ನಿಂತಿದ್ದೆ. ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ಮನೆಯಲ್ಲಿ ನನ್ನ ಅಮ್ಮನ ಮನೇಲಿ ಅಮ್ಮ ಪಪ್ಪ, ನನ್ನಂದ್ರು ಅತ್ತಿಗೆ ಎಲ್ಲ ಇದ್ದಾರೆ. ಅಣ್ಣ ಒಬ್ಬ ದುಬೈಲಿ ಇರೋದು, ಮತ್ತೆ ಹಸ್ಬೆಂಡ್ ಬಂದು ದುಬೈಲಿ ಇದ್ದಾರೆ. ಮಗ ಒಬ್ಬ 4th standard. ಇವಾಗ ನೀವು ನಿಮ್ಮ ಮಗ ಮಾತ್ರ ಇರೋದು? ನಾನು, ಮಗ, ಅಮ್ಮ ಮಡಿಕೆ, ಅದೇ 3 ಜನ ಮಡಿಕೇರಿಯಲ್ಲಿ ಇದ್ದೇವೆ ಪ್ರಸ್ತುತ. ಬಟ್ ಅಮ್ಮನ ಮನೆ ವಿರಾಜ್ಪೇಟ್, ಕಾಕೋಟ್ಪರಂಬ. ಮಗನಿಗೆ ಏನಾದ್ರು ಆಸಕ್ತಿ ಇದೆಯಾ? ಎಷ್ಟು ವರ್ಷದ ಮಗ? ಇಲ್ಲ, 10 years. ಹಾಡಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ನಿಮ್ಗೆ ಅಂದ್ರೆ ಈ ಒಂದು ಸಂಗೀತದ ಬಗ್ಗೆ ಫ್ಯಾಮಿಲಿಯಿಂದ ಹೇಗೆ ಸಪೋರ್ಟ್ ಇದೆ? ನಿಮ್ಮ ಗಂಡನ ಮನೆಯಿಂದ ಇರ್ಬೋದು ಅಥವಾ ತಾಯಿ ಮನೆಯಿಂದ ಇರ್ಬೋದು? ಗಂಡನ ಮನೆಯಲ್ಲಿ ಇಲ್ಲ ಅಷ್ಟು, ಅವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಟ್ ಅಮ್ಮನ ಮನೆಯಲ್ಲಿ ಅಂತೂ ತುಂಬಾ, ನನ್ನ ಅಮ್ಮನಿಗೆ ಒಂದು ಸಂಗೀತ ಅಂತ ಹೇಳಿದ್ರೆ ಹುಚ್ಚು ಪ್ರಾಣ. ಚಿಕ್ಕದ್ರಿಂದ ನನ್ನ ದೊಡ್ಡ ಅಣ್ಣ ಕೂಡ ಹಾಡ್ತಾ ಇದ್ದಾರೆ. ಅದೇ ನಾನು ಕೇಳಿಕ್ ಹೋದ್ರೆ, ಅಂದ್ರೆ ನಿಮ್ಮನೆಯಲ್ಲಿ ನಿಮ್ಗಾಗಿಯೇ ಬಂದಿರೋದ ಸಂಗೀತ ಅಥವಾ ನಿಮ್ಮ ಹಿರಿಯರಿಂದ ಏನಾದ್ರು? ಕೆಲವರಿಗೆ ಹಿರಿಯರಿಂದ ಒಂದು ಬರ್ತದೆ, ಸೊ ಆ ರೀತಿಯಾಗಿ ಬಂದಿದ್ಯಾ ಹೇಗೆ ಅಂತ ಕೇಳ್ಬೇಕು. ಅಣ್ಣ ಹಾಡ್ತಾ ಇದ್ದ, ಸ್ಕೂಲ್ ಕಾಲೇಜಲ್ಲೆಲ್ಲ ಹಾಡ್ತಾ ಇದ್ದ. ಅದಾದ್ಮೇಲೆ ನಾನು ಹೀಗೆ ಹಾಡಿ ಸ್ವಲ್ಪ ಮುಂದೆ ಅದಕ್ಕೆ ನನಗೆ ಅಮ್ಮನ ಸಪೋರ್ಟ್ ಯಾವಾಗ್ಲೂ ಇದೆ. ಅವ್ರು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ತುಂಬಾ ಸಪೋರ್ಟ್. ಮತ್ತೆ ಫ್ರೆಂಡ್ಸ್ ಆಫೀಸ್ ಅಲ್ಲಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ನನಗಿಂತ ಜಾಸ್ತಿ ಅವರು ಇಂಟ್ರೆಸ್ಟೆಡ್ ಆಗಿ ಹೋಗು ಒತ್ತಾಯಿಸ್ತಾರೆ. ವೆರಿ ನೈಸ್. ಎಲ್ಲಿ ಎಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಹೆಚ್ಚಾಗಿ ದೂರ ಎಲ್ಲ ಹೋಗಿದ್ದೀರಾ ಹೇಗೆ? ದೂರ ಹಾಸನ್, ಪಿರಿಯಾಪಟ್ನ, ಬೆಂಗಳೂರು, ಮೈಸೂರು,
ಜಾಸ್ತಿ ನಾನು ಕೊಟ್ಟದ್ದು ನಮ್ಮ ಪುತ್ತೂರು, ಮೈಸೂರು, ಸುಳ್ಯ. ಈಗ ನಿಮ್ಗೆ ದೂರ ದೂರ ಕಡೆ ಎಲ್ಲ ಪ್ರೋಗ್ರಾಮ್ ಇರ್ಬೇಕಾದ್ರೆ ನೀವು ಅಂದ್ರೆ ಉದ್ಯೋಗದಲ್ಲಿ ಏನೇ ರಜೆ ಕೊಡ್ತಾರಾ ನಿಮ್ಗೆ, ಹೇಗೆ? ನಾನು ವೀಕೆಂಡ್ ಮಾತ್ರ ಒಪ್ಪಿಕೊಳ್ತೇನೆ. ವೀಕೆಂಡ್ ಇದ್ರೆ ಮಾತ್ರ ತಕೊಳ್ತೀರಾ, ಮತ್ತೆ ಇಲ್ಲ ಸ್ಯಾಟರ್ಡೆ ಸಂಡೇ ನಿಮ್ಗೆ ರಜೆ? ಸಂಡೇ ರಜೆ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಅದೇ ಫೋರ್ತ್ ಸ್ಯಾಟರ್ಡೆ, ಸೆಕೆಂಡ್ ಸ್ಯಾಟರ್ಡೆ. ಅದರ್ವೈಸ್ ಯಾವ್ದಾದ್ರು ರಜೆ ಇದ್ದಾಗ ಮಧ್ಯದಲ್ಲಿ ಬಂದ್ರೆ ಸಿಗುತ್ತೆ ಪ್ರೋಗ್ರಾಮ್. ಓಕೆ. ನಿಮ್ಮದೊಂದು ಮೊದಲನೇ ವೇದಿಕೆ ಅಂತ ಇರ್ತದೆ, ಮೊದಲನೇ ಬಾರಿಗೆ ಹೋದಂತಹ ವೇದಿಕೆಯನ್ನ ನೆನಪಿಸ್ಕೊಂಡು ಒಂದೆರಡು ಮಾತು ಹೇಳಿ. ನನ್ನದು ಮೊದಲನೇ ವೇದಿಕೆ ಅದೇ ನಾನು ಕಲ್ತದ್ದು ಗಣೇಶ್ ಮ್ಯೂಸಿಕಲ್. ಅದಕ್ಕಿಂತ ಮುಂಚೆ ನನ್ನದೊಂದು ಬರ್ಡೇ ಆಯ್ತು 2019 ಐ ಥಿಂಕ್. ಅದು GNA ಪೇಜ್ ಅಂತ ಹೇಳಿ ನಮ್ಮ ಮೂಡುಗೆರೆಯಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಶಂಕರ್ ಮಂಡ್ಯ ಮಾಸ್ಟರ್ ನನ್ನನ್ನು ಕರೆದು ಒಂದು ಫಸ್ಟ್ ಲೈವ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಅಲ್ಲಿಯೇ ನಾನು ಫಸ್ಟ್ ಲೈವ್ ಅಟೆಂಡ್ ಮಾಡಿದ್ದು. ತದನಂತರ ವಾಸ್ಟರ್ ಒಂದು ಸುಳ್ಯದಲ್ಲಿ ಒಂದು ವಾಸ್ಟರ್ ಸರ್ ಅಂತ ಇದ್ದಾರೆ, ಅವರಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಸ್ಟೇಜ್ ಅಲ್ಲಿ ಕರೆದು ಹಾಡಿಸಿದ್ರು. ಅಲ್ಲಿಂದ ಅವರಿಗೆ ನನ್ನ ತುಂಬಾ ಖುಷಿ ಆಯ್ತು. ಅಲ್ಲಿಂದ ಒಂದು 2-3 ಪ್ರೋಗ್ರಾಮ್ ಅವ್ರದೇ ಅಟೆಂಡ್ ಮಾಡಿದೆ. ಅಲ್ಲಿಂದ ನನ್ನ ಹೆಸರು ಮಮತಾ ಮಡಿಕೇರಿ, ಮಮತಾ ಹರಿ ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಗೊತ್ತಾಗೋ ಹಾಗೆ ಲೈವ್ ಅಲ್ಲೇ ನಾನು ಜಾಸ್ತಿ ಪಬ್ಲಿಸಿಟಿ ತಗೊಂಡು. ಅದೇ ಇವಾಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಈ ಲೈವ್ ಅಲ್ಲಿ ಹಾಡುವಂತದ್ದು ವೇದಿಕೆಯಲ್ಲಿ ಎಷ್ಟೋ ಜನಗಳ ಪ್ರೇಕ್ಷಕರ ಮುಂದೆ ಹಾಡುವಂತದ್ದಕ್ಕೂ ಇರುವಂತಹ ವ್ಯತ್ಯಾಸ ಹೇಗೆ ಅಂತ ಹೇಳ್ಬೋದು? ಆಕ್ಚುಲಿ ಲೈವ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಜಸ್ಟ್ ನಮ್ ಫೋಕಸ್ ಮಾಡೋದು ಆ ಲೈಟಿಗೆ ಇರ್ತದೆ, ನಾವು ಅದನ್ನ ಮಾತ್ರ ಹಾಡ್ತಾ ಹೋಗ್ತೇವೆ. ಆದ್ರೆ ಸ್ಟೇಜ್ ಮುಂದೆ ಹಾಡುವಾಗ ಒಂದಷ್ಟು ಜನ ವೈಬ್ರೇಟ್ ಇದ್ದೇ ಇರುತ್ತೆ. ಅದು ಒಂಥರ ಹೇಳಕ್ ಕೆಲವೊಂದು ಎಲ್ಲಿಯಾದ್ರೂ ಲಿರಿಕ್ಸ್ ತಪ್ಪಿ ಹೋಗ್ತದೆ, ಬೀಟ್ ತಪ್ಪಿ ಹೋಗ್ತದೆ. ಯಾಕಂದ್ರೆ ಕರೋಕೆಯಲ್ಲಿ ಹಾಡೋದಕ್ಕೂ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಡೋದಕ್ಕೂ ತುಂಬಾ ವ್ಯತ್ಯಾಸ. ಅದೇ ನಾನು ಕೇಳಿಕೊಂಡೆ. ಅಂದ್ರೆ ಇವಾಗ ಮ್ಯೂಸಿಕ್ ಹಾಕಿ ಕರೋಕೆಗಳಿಂದ ಹಾಡುವಂತ ಟ್ರ್ಯಾಕ್ ಇಂದ ಹಾಡುದಕ್ಕೂ ಆರ್ಟಿಸ್ಟ್ ಇಟ್ಕೊಂಡು ಹಾಡುದಕ್ಕೂ ತುಂಬಾ ವ್ಯತ್ಯಾಸ. ಯಾಕಂದ್ರೆ ಅಲ್ಲಿ ಎಲ್ಲಿಯಾದ್ರೂ ಮಿಸ್ ಆದ್ರೆ ಅವರು ಮ್ಯಾನೇಜ್ ಮಾಡ್ತಾರೆ, ಬಟ್ ಇದು ಹಾಗಲ್ಲ, ತುಂಬಾ ಪ್ರಾಕ್ಟೀಸ್ ಕೂಡ ಬೇಕು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಇದನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಟ್ರ್ಯಾಕ್, ಯಾಕಂದ್ರೆ ಆರ್ಟಿಸ್ಟ್ ಸಿಗುದು ಕಷ್ಟ ಆಗ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಪ್ರೋಗ್ರಾಮ್ ತಕೊಂಡು ಆರ್ಟಿಸ್ಟ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಏನು ಮಾಡೋದಕ್ಕಾಗಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಈಗ ಎಲ್ರು ಕೂಡ ಟ್ರ್ಯಾಕಿಗೆ ಅಡಿಕ್ಟ್ ಆಗಿ ಬಿಟ್ಟಿದ್ದಾರೆ. ಎಲ್ರು ಕೂಡ ಫಾಸ್ಟ್ ಆದ್ರೂ ಮ್ಯಾನೇಜ್ ಮಾಡ್ತಾರೆ. ವೆರಿ ನೈಸ್. ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಏನಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಈ ಪ್ರೀತಿಯಲ್ಲಿ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಎಂತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ. ಮೌನವು ಹೃದಯವು ಬೆರೆತರೆ ಉಳಿದವು ಗೌಣವು. ನಿನ್ನೆಯವರೆಗೂ ನಾ ಹೇಗೋಯಿತೆ, ನಾ ಬೇರೆ ನೀ ಬೇರೆ ಅಂತಿದ್ದೆ. ನೆಪ ಮಾತ್ರಕ್ಕೆ 2 ದೇಹ ಇದೆ, ಅದರೊಳಗಿರೋ ಪ್ರಾಣವು ಒಂದೇ. ಆ ಪ್ರಾಣ ನಿನಗಾಗಿ ಮೀಸಲಿಡುವೆ ಬಾರು ನನ್ನ ಗೆಳೆಯ. ನಿನ್ನ ಪ್ರೀತಿಗೆ 7 ಜನ್ಮದಲ್ಲೂ ಮುಡುಪು ನನ್ನ ಹೃದಯ. ಎಂತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೆ
ಪ್ರೀತಿಯ ನರ್ತನ. ಜೊತೆಯಾಗಿ ನಿರಳಂತೆ ಈ ಪ್ರೀತಿಯು ನಮ್ಮ ಬಾಳಿನಲ್ಲಿ ಎಂದು ಹೀಗೆ ಇರಲಿ. ನಿನ್ನ ಪ್ರೀತಿನೇ ನನ್ನೆದುರ ಜ್ಯೋತಿಯಾಗಿ ಎಂದು ಬೆಳಗುತ್ತಿರಲಿ. ಆಯತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಂತಾರೆ ಎದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೀಗಾಯ್ತು ಯಾಕೆ ಅಂತ ಗೊತ್ತಿಯಾಗಲಿಲ್ಲ. ಈ ಪ್ರೀತಿಯಲ್ಲಿ ನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಅದ್ಭುತ ಗಾಯಕರ ಜೊತೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಇನ್ನೊಂದು ವಿರಾಮದ ನಂತರ ಮತ್ತು ಅವರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಏನು ಇದೆ ಕಣ್ಣಂಚಲಿ ಸುಳಿಮಿಂಚಲಿ ಮನದ ಮರದ ಕೋಗಿಲೆ ಕೂಯೆಂದಿದೆ ಮೊದಲ ತೊದಲ ಹಾಡಾಗಿದೆ. ಈ ಟಚ್ಚಲಿ ಏನು ಇದೆ ಕಣ್ಣಂಚಲಿ ಸುಳಿಮಿಂಚಲಿ ಮನದ ಮರದ ಕೋಗಿಲೆ ಕೂಯೆಂದಿದೆ ಮೊದಲ ತೊದಲ ಹಾಡಾಗಿದೆ. ಓಲಾಡಿದೆ ಎದೆ ತಾಳವು ಜೋರಾಗಿದೆ ಕಾಯಾಗಿದೆ ಹಣ್ಣಾಗಿದೆ ಈ ಜೀವವೇ ನೀರಾಗಿದೆ. ಈ ಮೋಹದ ದಾಸೋಹದ ದಾಸನ ದಾಸಿಯಾದೆನು. ಏನು ಇದೆ ಕಣ್ಣಂಚಲಿ ಸುಳಿಮಿಂಚಲಿ ಮನದ ಮರದ ಕೋಗಿಲೆ ಕೂಯೆಂದಿದೆ ಮೊದಲ ತೊದಲ ಹಾಡಾಗಿದೆ. ಈ ಟಚ್ಚಲಿ ಏನು ಇದೆ
ಇಲ್ಲದೆ ಕೈ ಜಾರಿದೆ ಸಾಕಾಗದೆ ಬೇಕಾಗಿದೆ ಈ ಕಲ್ಲಣ ಹಾಯಾಗಿದೆ ಈ ಶೀತಲ ಕೋಲಾಹಲ ಹಾಯಾಗಿ ಮೀರಿದೆ ಈ ಟಚ್ಚಲ್ಲಿ ಏನೋ ಇದೆ ಕಣ್ಣಂಚಲಿ ಸುಳಿಮಿಂಚಿದೆ ಮರದ ಕೋಗಿಲೆ ಕೋಯೆಂದಿದೆ ಮೊದಲ ಹಾಡಾಗಿದೆ. ಹಾಗೇನೆ ಕಾಂಪಿಟೇಷನ್ಗಳಲ್ಲೆಲ್ಲ ಭಾಗವಹಿಸಿದ್ದೀರಾ ಹೇಗೆ? ಇತ್ತೀಚೆಗೆ ನನಗೆ ಗಾನ ಯಾವುದು ಗಾನರತ್ನ ಅವಾರ್ಡ್ ಒಂದು ಸಿಕ್ಕಿದೆ ಆಕ್ಚುಲಿ ರವಿ ಪಾಂಬರ್ ಕಡೆಯಿಂದ. ಮೊನ್ನೆ ತಾನೇ ಗಾನ ಕರಾವಳಿ ಒಂದು ಇವರು ವಾಸ್ಟರ್ ಸರ್ ಕಡೆಯಿಂದ ಸಿಕ್ಕಿದೆ. ಅದಾದ ನಂತರ ತುಂಬಾ ಕಡೆ ಹಾನರ್ ಆಗಿರುವಂತದ್ದು, ಒಂದಷ್ಟು ಪ್ರಶಸ್ತಿ ಮನೆಯಲ್ಲಿ ಇರುವಂತದ್ದು, ಹಾಗೆ ಅದ್ರೊಟ್ಟಿಗೆ ಸ್ಪೋರ್ಟ್ಸ್ ಅದು ಇದು ಅಂತೆಲ್ಲ ಇದ್ದೇನೆ. ಅದೇ ಇದು ಸಂಗೀತ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಆಸಕ್ತಿ? ಸ್ಪೋರ್ಟ್ಸ್ ಎಲ್ಲ ಆಡ್ತೇನೆ, ಶಟಲ್ ಕಾಕ್ ಆಡ್ತೇನೆ, ರನ್ನಿಂಗ್ ಅಲ್ಲೇ ತುಂಬಾ ಫಾಸ್ಟ್. ಮತ್ತೆ ಅದಾದ ನಂತರ ಫುಟ್ಬಾಲ್ ಆಡಿದ್ದೆ. ಆಕ್ಚುಲಿ ನಾನು ಫಸ್ಟ್ ಜಿಲ್ಲಾ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ RDPR ಒಂದು ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಆರ್ಗನೈಸೇಷನ್ ಆಗ್ತಾ ಇತ್ತು. ಅಲ್ಲಿ ಫುಟ್ಬಾಲ್ ಕೂಡ ಆಡಿದ್ದೇನೆ ನಾನು, ಕ್ರಿಕೆಟ್ ಆಡಿದ್ದೇನೆ, ಆಮೇಲೆ ಟಗ್ ಆಫ್ ವಾರ್ ಯಾವಾಗಲೂ ಕೂಡ. ಆಮೇಲೆ ಅದಾದ ನಂತರ ರನ್ನಿಂಗ್ ನಂಗೆ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ನಮ್ಮ ಕಮ್ಯುನಿಟಿ ಇದರಿಂದ ಶಾರ್ಟ್ ಪುಟ್ ಅಲ್ಲೂ ವಿನ್ ಆಗಿದ್ದೇನೆ, ರನ್ನಿಂಗ್ ಅಲ್ಲಿ ವಿನ್ ಆಗಿದ್ದೇನೆ. ಅಂದ್ರೆ ಸ್ಕೂಲಿಂದ ಇರ್ಬೇಕಾದ್ರೂ ಇದ್ರಲ್ಲೆಲ್ಲ ಆಸಕ್ತಿ ಇತ್ತು ನಿಮ್ಗೆ? ಸ್ಪೋರ್ಟ್ಸ್ ಅಲ್ಲೆಲ್ಲ ಬಹಳ ಆಸಕ್ತಿ. ಖೋ ಪ್ಲೇಯರ್ ನಾನು. ಓ ವೆರಿ ನೈಸ್. ಸಂಗೀತ ಇತ್ತೀಚೆಗೆ ನಿಮ್ಗೆ ಗೊತ್ತಾಯ್ತು ನಿಮ್ಮಲ್ಲಿ ಒಂದು ಆ ಪ್ರತಿಭೆ ಕೂಡ ಉಂಟಾ, ಟ್ಯಾಲೆಂಟ್ ಇದೆ ಅನ್ನೋದು ಕೊರೋನಾ ಬಂದದ್ರಿಂದ ಗೊತ್ತಾಯ್ತು ಹೇಳಿದ್ರೆ. ಬಟ್ ಇದೆಲ್ಲ ಮೊದ್ಲಿನಿಂದ ಸಹ ಮಾಡ್ತಾನೆ ಇದ್ದೀರಾ? ನಂಗೆ ಸ್ಪೋರ್ಟ್ಸ್ ತುಂಬಾ ಇಷ್ಟ. ಓದು ಅಂದ್ರೆ ಎಜುಕೇಶನ್ ನಾರ್ಮಲ್ ಇದೆ, ಬಟ್ ಸ್ಟೋರಿ ಬುಕ್ಸ್ ಕವನಗಳು ಬರೆಯೋದು ಅದ್ರಲ್ಲೇ ಆಸಕ್ತಿ ಜಾಸ್ತಿ. ಕವಿತೆ ಸಹ ಬರೀತೀರಾ? ಇವಾಗ್ಲೂ ಬರೀತೀರಾ? ಈಗ ರೀಸೆಂಟ್ ಆಗಿ ಒಂದ್ ಬರ್ದಿದ್ದೆ ಅಷ್ಟೇನೆ, ಅದೊಂದು ಕವನ ವಾಚನಕ್ಕೋಸ್ಕರ ನಾ ಬರ್ದಿದ್ದು. ಇತ್ತೀಚೆಗೆ ನನ್ಗೆ ಬಿಡು ಸಿಗ್ತಾ ಇಲ್ಲ, ಮೈಂಡ್ ಅಷ್ಟು ಫ್ರೆಶ್ ಅಪ್ ಅನಿಸ್ತಾ ಇಲ್ಲ ಬರೀಲಿಕ್ಕೆ, ಅದಕ್ಕೆ ಮೈಂಡ್ ಅಷ್ಟೇ ಫ್ರೆಶ್ ಅಪ್ ಬೇಕು. ಹಾಗೆ ಅದೇ ಈ ಒಂದು ಸಂಗೀತ ಅಂತ ಒಂದು ವರ್ಡ್ ಕೊಡ್ರೆ, ಮ್ಯೂಸಿಕ್ ಸಂಗೀತ ಅಂತ ವರ್ಡ್ ಕೊಡ್ರೆ, ಅದ್ರ ಬಗ್ಗೆ ಏನ್ ಮಾತನಾಡ್ಬೋದು ನೀವು? ಏನಂತ ಮಾತನಾಡ್ತೀರಾ? ನಾನು ಎರಡು ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಸಂಗೀತ ನನ್ ಲವ್, ಸಂಗೀತ ನಂದು ಒಂದು ಲೈಫ್ ಅಂತ ಹೇಳಲಿಕ್ಕೆ ನಾನು ಎರಡೇ ವರ್ಡ್ ಅಲ್ಲಿ. ವೆರಿ ನೈಸ್. ಅದೇ ಈ ಒಂದು ಸಂಗೀತ ಅನ್ನೋದೇನಂದ್ರೆ, ಕೆಲವರಿಗೆ ಮನಸ್ಸಿಗೆ ತುಂಬಾ ಬೇಜಾರಾದಾಗ ಕೂಡ ಕೆಲವರಿಗೆ ಕೇಳಿ ಕೇಳಿ ಒಂದು ಮನಸ್ಸಲ್ಲಿರುವಂತಹ ನೋವನ್ನು ಮರಿಸುವಂತಹದ್ದು ಇರುತ್ತೆ, ಒಂದು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ. ಬಟ್ ಹಾಡುವವ್ರು ಎಂತ ಮಾಡ್ತಾರೆ ಅಂದ್ರೆ, ಹಾಡ್ತಾ ಹಾಡ್ತಾ ಅವರ ಮನಸ್ಸಿನಲ್ಲಿರುವಂತಹ ನೋವನ್ನೆಲ್ಲ ಹೊರಗೆ ಹಾಕ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಖಂಡಿತವಾಗ್ಲೂ ಮ್ಯಾಮ್. ಆಕ್ಚುಲಿ ಏನೋ ಒಂದು ಅದು ನಮ್ಗೆ ಮೆಡಿಸಿನ್, ನನ್ನ ಮೈಂಡ್ಗೆ ಬರುವಂತಹ ರೋಗದ ಮೆಡಿಸಿನ್ ಅಂತಾನೆ ಹೇಳ್ಬೋದಲ್ವಾ? ಖಂಡಿತವಾಗ್ಲೂ. ನಾನು ತುಂಬಾನೇ ಬೇಜಾರಾದಾಗ ಆಕ್ಚುಲಿ ಅಲ್ಲೇ ನಮ್ಮಲ್ಲಿ ಮಡಿಕೇರಿಯಲ್ಲಿ ಒಂದು ಶಾಪ್ ಇದೆ, ನಮ್ಮದೇ ಒಂದು ಟೀಮ್ ಕಟ್ಕೊಂಡಿದ್ದೇವೆ ಮಡಿಕೇರಿಯಲ್ಲಿ, 5 ಸ್ಟಾರ್ ಸಿಂಗರ್ಸ್ ಅಂತ. ಅದ್ರಲ್ಲಿ ಶಿವಣ್ಣ ಅಂತ ಒಬ್ರು ಶಾಪ್ ಇಟ್ಕೊಂಡಿದ್ದಾರೆ. ನಾನು ಅಲ್ಲಿ ಹೋಗಿ, ನಾನು ಬೇಜಾರಾದಾಗ ಅಲ್ಲಿ ಹೋಗಿ ಹಾಡುವಂಥದ್ದು. ಮತ್ತೆ ಮನೆಯಲ್ಲಿ ಸಣ್ಣ ಬಾಕ್ಸ್ ಇಟ್ಕೊಂಡಿದ್ದೇನೆ. ನನ್ಗೆ ಬೇಜಾರಾದಾಗ ಅದು ಹಾಡಿ ಆಟೋಮೆಟಿಕಲಿ ನಮ್ಗೆ ಹಾಡೋದು ಅಂದ್ರೆ ಅದೇನೋ ಒಂದು ಖುಷಿ ಅಲ್ವಾ? ಅದೇ ಅದೊಂದು ಏನ್ ಹೇಳ್ಬೋದು, ಎಲ್ರಿಗೂ ಕೂಡ ದೇವರು ಕೊಡುದಿಲ್ಲ, ಒಂದು ಆಯ್ಕೆ ಮಾಡಿಯೇ ಕೊಟ್ಟಿರ್ತಾನೆ. ಸೊ ಎಲ್ರಿಗೂ ಕೊಟ್ರೆ ಎಲ್ರು ಸಿಂಗರ್ ಆಗ್ತಾ ಇದ್ರಲ್ವಾ? ಸೊ ಹಾಗೆ. ಓಕೆ, ಈಗ ಮೊದಲನೇ ವೇದಿಕೆ ಅಂತ ಹೇಳಿದ್ರಿ ನೀವು. ಹಾಗೇನೆ ಈ ಒಂದು ಫೀಲ್ಡ್ ನಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಮರೆಯಲಾಗದಂತಹ ತುಂಬಾನೇ ದುಃಖ ತಂದಿರುವಂತಹ ಘಟನೆ ಎಲ್ಲಿಯಾದ್ರೂ ನಡೆದಿದೆಯಾ? ಸಿಂಗಿಂಗ್ ಫೀಲ್ಡ್ ಅಲ್ಲಿ? ಸಿಂಗಿಂಗ್ ಅಲ್ಲಿ ದುಃಖ ಅಂತ ಏನು ಖಂಡಿತವಾಗ್ಲೂ ಆಗ್ಲಿಲ್ಲ. ಒಂದಷ್ಟು ಜಾಸ್ತಿ ಜನಗಳ ಪರಿಚಯ ಆಗ್ತಾ ಇದೆ, ಹೊಸ ಹೊಸ ಮುಖಗಳು ನಮಗೆ ಪರಿಚಯ ಆಗ್ತಾ ಇದೆ. ಜೊತೆಗೆ ನಾನು ಆಂಕರಿಂಗ್ ಕೂಡ ಮಾಡ್ತೇನೆ. ಹೌದಾ? ನೀವು ಮಾತನಾಡುವಾಗ ಅನ್ಕೊಂಡೆ ನಾನು ಪಟ ಪಟ ಮಾತನಾಡ್ತಾ ಇದ್ದೀರಾ. ಆಂಕರಿಂಗ್ ಅದ್ರಲ್ಲಿ ಇತ್ತೀಚೆಗೆ ಜಾಸ್ತಿ ನಾನು ಸಿಂಗಿಂಗ್ ಇಂತ ಆಂಕರಿಂಗ್, ಆರ್ಕೆಸ್ಟ್ರಾಗಳ ನಿಮ್ಮ ಟೀಮ್ಗಳಲ್ಲಿ ನೀವೇ ಆಂಕರಿಂಗ್ ಕೂಡ ಮಾಡ್ತೀರಾ? ವೆರಿ ನೈಸ್. ಹಾಗೆ ಬೇಜಾರಾಗುವಂತ ಸಂಗತಿ, ಕೆಲವೊಂದು
ಹೋದಲ್ಲಿ ಏನಾದ್ರು ಅಲ್ಲಿ ಏನಾದ್ರು ಪರಿಚಯವೋ ಅದೋ ಇದು ಅಂತ ಸಣ್ಣ ಏನಾದ್ರೂ ಪುಟ್ಟ ಅವರದ್ದು ಬೇಜಾರ್ ಅರೇಂಜ್ಮೆಂಟ್ ಖಂಡಿತ. ಸರಿ ಇಲ್ಲ, ಹೌದು, ನಮ್ಗೆ ಹೌದು. ಏನಾದ್ರು ಸೌಂಡ್ ಸಿಸ್ಟಮ್ ಮತ್ತೆ ಪ್ರಾಬ್ಲಮ್ ಆಯ್ತು, ಸ್ವಲ್ಪ ಮನೆಯವರಿಂದ ನನಗೇನು ಸಪೋರ್ಟ್ ತೊಂದರೆ ಇಲ್ಲ. ಹಸ್ಬೆಂಡ್ ಮನೆ ಕಡೆಯಿಂದ ಸ್ವಲ್ಪ ಏನೋ ಒಂಥರ ಸಪೋರ್ಟ್ ಇಲ್ಲದಾಗ ಕೆಲವೊಂದ್ಸಲ ಬೇಜಾರಾಗೋದಿದೆ. ಅದರ್ವೈಸ್ ಬಟ್ ಹಸ್ಬೆಂಡ್ ಹೇಗೆ ಸಪೋರ್ಟ್ ಮಾಡ್ತಾರೆ? ಅವರು ಸಿಂಗಿಂಗ್ ಬಗ್ಗೆ ಅಷ್ಟು ಒಲವಿಲ್ಲ ಇಲ್ವಾ? ಜಸ್ಟ್ ಎಂಟಿ ಮೈಂಡೆಡ್, ಅಂದ್ರೆ okay. ಬೇಡ ಅಂತಾನೂ ಇಲ್ಲ ಬೇಕು ಹಾಗೆ. ಬಟ್ ಗೊತ್ತಿದೆ ಅವರಿಗೆಲ್ಲ ನಾನು ಹೋಗುದು ಈ ತರ ಸಿಂಗಿಂಗ್ ಆಡೋದೆಲ್ಲ ಗೊತ್ತಿದೆ. Okay. ಹಾಗೆ ಅಂದ್ರೆ ನಮ್ಮ ಒಂದು ಇಂಟ್ರೆಸ್ಟ್ ನಾವು ಕಳಿಬಾರ್ದು. ಎಸ್, ಖಂಡಿತ ಖಂಡಿತ. ಅದೇ ಇನ್ನೊಂದು ಈ ಫೀಲ್ಡ್ ಅಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಯಾವತ್ತಾದ್ರೂ ಒಂದು ಮರೆಯಲಾಗದಂತ ತುಂಬಾ ಖುಷಿ ತಂದಿರುವಂತಹ ಘಟನೆ ತುಂಬಾ ಇದೆ. ಬಟ್ ಅದ್ರಲ್ಲಿ ಒಂದನ್ನ ಆಯ್ಕೆ ಮಾಡಿ ಹೇಳಿ ಅಂದ್ರೆ? ಒಂದನ್ನ ಆಯ್ಕೆ ಮಾಡ್ಬೋದು ಅಂತ ಹೇಳಿದ್ರೆ ಅದೇ ನನಗೆ ಪ್ರಶಸ್ತಿ ಬಂದಾಗ ತುಂಬಾ ಖುಷಿ ಆಗಿದೆ. ಆಕ್ಚುಲಿ ಏನಂತ ಹೇಳಿದ್ರೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಆ ಜನ ನನ್ನನ್ನ ಇಷ್ಟಪಟ್ಟು ಯು ಹ್ಯಾವ್ ಎ ಬ್ಯೂಟಿಫುಲ್ ವಾಯ್ಸ್ ಅಂತ ಹೇಳೋದು, ತುಂಬಾ ಐ ಆಮ್ ಯುವರ್ ಫ್ಯಾನ್ ಅಂತ ಹೇಳೋದು, ನನ್ಗೆ ಅದು ಸಣ್ಣ ಸಣ್ಣ ವರ್ಡ್ ನನಗೆ ಜೀವನದಲ್ಲಿ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತದೆ. ಮತ್ತೆ ನಾನು ಹೊರಗಡೆ ಹೋದಾಗ ನೀವು ಮಮತಾ ಮಡಿಕೇರಿ ಅಲ್ವಾ ಚಂದ ಪರಿಚಯಿಸುವಾಗ ನಮ್ಗೇನೋ ಅದು ಅದರಷ್ಟು ಖುಷಿ ಇಲ್ಲ ಮೇಡಮ್. ನಾವು ಇಲ್ಲಿಯೇ ನಮಗೆ ಸಾರ್ಥಕತೆ ಇದೇ ಸಾಕು ಅನ್ನೋಷ್ಟು ಆಗಿದೆ ನನಗೆ. ಸಂಗೀತ ಅನ್ನೋದು ನಿಜ ನಾನು ಹೇಳಿದೆಲ್ಲ, ಮೈ ಲವ್ ಮೈ ಲೈಫ್. ವೆರಿ ನೈಸ್. ಸೊ ಹಾಗೇನೆ ನಿಮ್ಮದು ಒಂದು ನೀವೊಬ್ರು ಗಾಯಕರು, ನಿಮ್ಗೂ ಕೂಡ ಒಬ್ರು ಒಂದು ಫೇವ್ರೆಟ್ ಗಾಯಕರಂತ ಇರ್ತಾರೆ. ಸೊ ಯಾರನ್ನ ಸ್ಫೂರ್ತಿಯಾಗಿ ತಕೊಳ್ತೀರಾ? ಯಾರು ನಿಮ್ಮ ಫೇವ್ರೆಟ್? ಚಿತ್ರಾಮ್ಮ ಜಾನಕಿ ಅಮ್ಮ. ನನಗೆ ಅವರಿಬ್ಬರದು ಸಾಂಗ್ ನಾನು ಜಾಸ್ತಿ ತಕೊಳ್ಳೋದು. ಚಿತ್ರಾಮ್ಮ ಜಾನಕಿ ಅಮ್ಮ ತುಂಬಾ ಇಷ್ಟ. ಅವರದೇ ಹಾಡುಗಳನ್ನ ಜಾಸ್ತಿ ಹಾಡೋದು ಕೂಡ ಅವರ ಹಾಡೆ. ಅದು ಬಿಟ್ರೆ SPB ಸರ್. ಓಕೆ, ಹಾಗೇನೆ ನಿಮ್ಮದು ಕೂಡ ಒಂದು ವೆರೈಟೀಸ್ ಆಫ್ ಸಾಂಗ್ಸ್ ಇದೆ, ಬೇರೆ ಬೇರೆ ರೀತಿಯಾದಂತಹ ಭಾವಗೀತೆ ಇರ್ಬೋದು, ಜಾನಪದ ಗೀತೆ, ಫಿಲ್ಮಿ, ಬೇರೆ ಬೇರೆ ಗೀತೆಗಳಿದೆ. ಸೊ ನೀವು ಇಷ್ಟಪಡುವಂತಹ ಹಾಡು, ನಿಮ್ಮ ನೆಚ್ಚಿನ ಹಾಡು ಅಂತ ಇರ್ತದೆ? ನನ್ನದು ಚಲನಚಿತ್ರ ಗೀತೆ ಜಾಸ್ತಿ. ಬಟ್ ಅದ್ರಲ್ಲೂ ಕೂಡ ಯಾವ್ದಾದ್ರು ಒಂದು ಹಾಡು ಅಂತ ಇರ್ತದೆ, ನೀವು ಒಂದು ವೇದಿಕೆಯಲ್ಲಿ ಈ ಹಾಡನ್ನು ನಾನು ಹಾಡೇ ಹಾಡ್ತೇನೆ ಅಂತ ಹಾಡುವಂತದ್ದು ತುಂತುರು ಅಲ್ಲಿ ನೀರು ಅದು ಚಿತ್ರಮಂದ ಹಾಡು. ಸಾಮಾನ್ಯ ನಾನು ಫಸ್ಟ್ ಸ್ಟೇಜ್ ಇಂದ ತುಂಬಾ ಸ್ಟೇಜ್ ಗಳಲ್ಲಿ ನಾನು ಹಾಡಿರುವಂತ ಹಾಡು ಅದೇನೆ. ಸೊ ಇವಾಗ ಒಂದು ವಿದೌಟ್ ಟ್ರ್ಯಾಕ್ ಒಂದು 2 ಲೈನ್ಸ್ ಅದ ಹಾಡನ್ನು ಹಾಡ್ಬೋದಾ? ಅದೇನೇನು ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬ ಹೃದಯ ನೀ ತುಂಬಿದೆ, ಇನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ವೆರಿ ನೈಸ್. ಆಕ್ಚುಲಿ ಥ್ರೋಟ್ ತುಂಬಾ ಕೋಲ್ಡ್ ಆಗಿದೆ. ಒಳ್ಳೆ ಆಯ್ತಾ? ತುಂಬಾ ಚಂದ ಇದೆ ಕೇಳಿಕ್ಕೆ. ಅದು ಏನೋ ಒಂಥರ ಮೆಲೋಡಿ ಸಾಂಗ್ ಅಲ್ಲ, ಅದು ಕೇಳಿಕ್ಕೆ ಸಹ ಖುಷಿ ಅನಿಸ್ತದೆ. ಓಕೆ, ಹಾಗೇನೆ ನೀವೊಬ್ರು ಕಲಾವಿದರು. ಸೊ ನೀವೊಬ್ರು ಕಲಾವಿದರಾಗಿ ನಿಮ್ಮ ಪ್ರಕಾರ ಒಬ್ರು ಕಲಾವಿದರಿಗೆ ಅವಕಾಶ ಅನ್ನೋದು ಎಷ್ಟು ಮುಖ್ಯ? ನಾನು ತುಂಬಾ ಹೇಳ್ಬೇಕು ಅಂತ ಹೇಳಿದ್ರೆ ಇತ್ತೀಚಿನ ಫೀಲ್ಡ್ ಅಲ್ಲಿ ಈವೆಂಟ್ಸ್ ಗಳು ಮಾಡ್ತಾರೆ, ನಿಮ್ಗೆ ಗೊತ್ತು, ಮ್ಯೂಸಿಕಲ್ ಇವೆಂಟ್ಸ್. ಅದರಿಂದನೇ ನಾವು ಮುಂದೆ ಬಂದಿರೋದು. ಆಕ್ಚುಲಿ ಈವೆಂಟ್ಸ್ ಮಾಡೋದು ಏನೋ ಒಂದು ಸೆಕೆಂಡ್ರಿ ಮಾತುಗಳೆಲ್ಲ ಬರ್ತಾ ಇದೆ, ಏನೋ ಒಂದು ಅರ್ನಿಂಗ್ಸ್ ಮಾಡ್ಲಿಕ್ಕೆ ಎನಿವೇ ಇರ್ಲಿ, ಆದ್ರೆ ಎಲ್ಲಿಯೋ ಇದ್ದಂತ ಒಂದು ಎಲೆಮರೆ ಕಾಯಿಯಾಗಿ ರೂರಲ್ ಅಲ್ಲ. ಆಕ್ಚುಲಿ ನಾನು ಕೂಡ ರೂರಲ್, ನನ್ನದು ಕೂಡ ಒಂದು ಕಾಕಟ್ಪರ್ಮ ಅನ್ನೋದು ಒಂದು ಹಳ್ಳಿ. ನನಗೆ ಆ ಊರಲ್ಲೇ ಇವಾಗ ತುಂಬಾ ಗಾನಕ್ಕೆ ಹೋಗಿಲ್ಲ ಅಂತಾನೆ ಹೆಸರಿಟ್ಟು, ಅದರೊಟ್ಟಿಗೆ ಡಿಂಪಲ್ ಅಲ್ಲ ಎಂತ ಸ್ಮೈಲಿಂಗ್, ನಾನು ಯಾವಾಗ್ಲೂ ನಗಾಡ್ತಾನೆ ಜಾಸ್ತಿ ಇರೋದು. ಹಾಗೆ ಆತರ ಎಲ್ಲ ಕರಿವಾಗ ಖುಷಿ ಆಗ್ತದೆ. ಆಕ್ಚುಲಿ ಅಂತವ್ರನ್ನೆಲ್ಲ ಕರೆದು ಈ ತರ ಒಂದು ಸ್ಟೇಜ್ ಮಾಡಿ ಕೊಡ್ತಾರೆ, ಮತ್ತೆ ಫ್ರೀ ಇವೆಂಟ್ಸ್ ಮಾಡ್ತಾರೆ, ಫ್ರೀ ಸಿಂಗಿಂಗ್ ಕೊಡ್ತಾರೆ, ಮತ್ತೆ ಎಲ್ಲಿಯಾದ್ರೂ ಪ್ರೋಗ್ರಾಮ್ ಇದ್ರೆ ಕರೀತಾರೆ. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ. ಅದೇ ಅವಕಾಶ ಮುಖ್ಯ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ, ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದಿಲ್ಲ, ಸೊ ಬಿಟ್ಟು ಬಿಡ್ತಾರೆ. ಅದು ಬೇಕನ್ನುವಾಗ ಮತ್ತೆ ನಮ್ಗೆ ಸಿಗೋದಲ್ಲ. ಸೊ ಏನಾದ್ರೂ ಮಾಡಿ ಸಿಕ್ಕಿದ ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಬೇಕಲ್ವಾ? ಖಂಡಿತವಾಗ್ಲೂ. ನನಗೆ ಇಲ್ಲಿ ರಶ್ಮಿ ಪುತ್ತೂರಲ್ಲಿ ಒಂದು ಒಳ್ಳೆ ಸಿಂಗರ್, ಅವಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾಳೆ, ನನ್ನ ಫ್ರೆಂಡ್. ಅವಳನ್ನು ಕರ್ದೆ ಆಕ್ಚುಲಿ, ಅವಳು ಮಾತಾಡ್ಲಿಕ್ಕೆ ಸ್ವಲ್ಪ ಹೆದರಿಕೆ ಅವಳಿಗೆ.
ಹಾಡು ತುಂಬಾ ಚಂದ ಹಾಡ್ತಾಳೆ, ತುಂಬಾ ಸಪೋರ್ಟಿವ್ ನನಗೆ ಸಿಂಗಿಂಗ್ ಫೀಲ್ಡ್. ಅವಳಂತಲ್ಲ, ನನಗೆ ತುಂಬಾ ಫ್ರೆಂಡ್ಸ್ ಗಳಾಗಿರ್ಲಿ, ನನ್ನ ಮೈಸೂರು ಹುಣಸೂರು ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಆಫೀಸ್ ಮೇಟ್ ಆಗಿರ್ಬೋದು, ಆ ಮನೆಯಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಆಗಿದ್ದಾರೆ ಸಿಂಗಿಂಗ್ ಅಲ್ಲಿ. ಖುಷಿ ಅಂತ ಅನಿಸುತ್ತೆ, ನಿಜವಾಗ್ಲೂ ಖುಷಿ ಇದೆ, ಈ ಫೀಲ್ಡ್ ಖುಷಿ ಇದೆ. ಓಕೆ, ನಿಮ್ದು ಏನಾದ್ರೂ ಆರ್ಕೆಸ್ಟ್ರಾ ಟೀಮ್ ಅಂತ ಇದೆಯಾ, ಹೇಗೆ? ಆರ್ಕೆಸ್ಟ್ರಾ ಟೀಮ್ ಅಂತ ಹೇಳಿದ್ರೆ ಈಗ ನಾವು ಟ್ರಸ್ಟ್ ಒಂದಿದೆ ನಮ್ಮದು, ಸ್ನೇಹಜೀವಿ ಬಳಗ ಅಂತ ಹೇಳಿ ಮಡಿಕೇರಿ. ಜಸ್ಟ್ ಕಾನ್ಸೆಪ್ಟ್ ಬಂದು ಒಂದು 3 ಆಶ್ರಮಗಳಿದೆ. ಆಶ್ರಮಗಳಿಗೆ ನಾವು ತಿಂಗಳಿಗೆ ಒಮ್ಮೆ ಅವರಿಗೆ ಒಂದು ಫುಡ್ ಕೊಡುವಂತದ್ದು ನಮ್ಮ ಕಡೆಯಿಂದ. ಅದಾದ ನಂತರ ಆ ದಿನದ ಫುಲ್ ಡೇ ನಾವು ಸಿಂಗಿಂಗ್ ಅವರಿಗೆ, ಅಲ್ಲಿರುವ ವೃದ್ಧರಿಗೆ ನಾವು ಸಿಂಗಿಂಗ್ ಅನ್ನ ಹಾಡನ್ನ ಹಾಡಿ ಅವರಿಗೆ ಖುಷಿ ಪಡಿಸುವಂತದ್ದು, ಅವ್ರ ಜೊತೆ ಡ್ಯಾನ್ಸ್ ಮಾಡುವಂತದ್ದು. ಅದರಲ್ಲಿ ನಾವೊಂದು 7-8 ಜನ ಟೀಮ್ ಕಟ್ಕೊಂಡಿದ್ದೇವೆ. ಅದ್ರಲ್ಲಿ ನಾವೊಂದು 3 ಗರ್ಲ್ಸ್ ಇದ್ದೇವೆ, ಲೇಡೀಸ್. ಅದು ಬಿಟ್ಟು ಇನ್ನೆಲ್ಲ ಮತ್ತೆ ಅದೇ ಎಲ್ಲರ ಅದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ನೀವೇ ನಮ್ಮದೇ ಬಾಕ್ಸ್ ನಾವೇ ಪರ್ಚೇಸ್ ಮಾಡಿ ನಾವೇ ತಕೊಂಡೋಗಿ ಅಲ್ಲಿ ಹಾಡುವಂತದ್ದು. ಮತ್ತೆ ಅದು ಬಿಟ್ರೆ ಅವರಿಗೆ ಒಂದು ಮೈಂಡ್ ಏನೋ ಫ್ರೆಶ್ ಅಂದ್ರೆ ತುಂಬಾ ಖುಷಿ ಪಡ್ತಾರೆ. ಅಲ್ಲಿ ಹೋದಾಗ ಅವರು ಆಕ್ಚುಲಿ ಡ್ಯಾನ್ಸ್ ಸಿಂಗಿಂಗ್ ಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾರೆ. 1 year ಆಯ್ತು ನಾವು ಇದನ್ನ ಮುಂದುವರಿಸ್ತಾ ಇರೋದು. ಅವರಿಗೆ ಆ ದಿನದ ಊಟ ಫುಲ್ ಡೇ ಇದ್ದು, ತದನಂತರ ಇದು ಡ್ಯಾನ್ಸ್ ಹಾಡೆಲ್ಲ ಸೇರಿ. ಆಮೇಲೆ RP ಕ್ರಿಯೇಷನ್ ಅಂತ ಇದೆ, ಅದು ಪಾಂಬರ್ ರವಿ ಪಾಂಬರ್ ಅವ್ರು ನಡೆಸ್ತಾರೆ, ಅದ್ರಲ್ಲಿ ಇದ್ದೇನೆ ಸದಸ್ಯರಾಗಿ. ಆಮೇಲೆ ಯಾರು ಸಿಂಗಿಂಗ್ ಕರೀತಾರೆ, ಯಾವ ಟೀಮ್ ಇಂದ ನಿಮ್ಮನ್ನು ಸಿಂಗರ್ ಆಗಿ ಕರೀತಾರೆ, ಅಲ್ಲಿ ಸುಳ್ಳ್ಯದವರೆಲ್ಲ ಕರೀತಾರೆ, ಕನ್ನದಾಸನ್ ಅಂತ ಒಬ್ರು ಇದ್ದಾರೆ. ಹಾಗೆ ಯಾರ್ಯಾರು ಕರೀತಾರೆ ನನ್ನಲ್ಲಿ ನನ್ನದಂತ ನಾನ್ ಟೀಮ್ ಕಟ್ಕೊಂಡಿಲ್ಲ. ಅಂದ್ರೆ ನೀವು ಕಟ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ, ಯಾಕಂದ್ರೆ ನಮ್ಗೆ ಅದ್ರಲ್ಲೇ ನಾವು ಹೋಗುದಾದ್ರೆ ಮಾಡ್ಬೋದು ಏನಾದ್ರು ಒಂದು. ಬಟ್ ನಿಮ್ಗೆ ಬೇರೆ ಜಾಬ್ ಇಟ್ಕೊಂಡು ಮನೆದು ಕೆಲಸ ನೋಡ್ಕೊಂಡು ಎಲ್ಲ ಅದು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ನಾವು ಬೇರೆ ಟೀಮ್ ಜೊತೆ ಹೋಗುದೇ ಬೆಟರ್ ಅಂತ ಅನ್ಸುತ್ತೆ. ಕೈಯೆಲ್ಲ ಒಂದ್ಸಲ ಕರೆದಾಗ ಹೋಗ್ತೇನೆ. ನಿಮ್ ಪ್ರಕಾರ ಇದನ್ನೇ ಒಂದು ನಾವು ಎಂತ ಪ್ರೊಫೆಷನಲ್ ಆಗಿ ತಕೊಂಡ್ರೆ ಹೇಗೆ? ಸಿಂಗಿಂಗ್ ಇಸ್ ಮೈ ಪ್ಯಾಷನ್, ನಾಟ್ ಎ ಪ್ರೊಫೆಷನ್. ಯಾಕೆಂತ ಹೇಳಿದ್ರೆ ಕಷ್ಟ, ಯಾಕೆಂದ್ರೆ ಇದನ್ನೇ ನಾವು ಪ್ರೊಫೆಷನಲ್ ಆಗಿ ತಕೊಂಡ್ರೆ ಫ್ಯೂಚರ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಇವಾಗ ಎಲ್ರೂ ಒಂದು ಸಿಂಗರ್ ಇದ್ದಾರೆ, ಎಲ್ರೂ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಸಿಂಗರ್ಸ್. ನೀವು ಎಲ್ಲೇ ನೋಡಿ ಒಂದು ಟ್ರ್ಯಾಕ್ ಹಾಕಿದಾಗ ನಾನು ಹಾಡ್ತೇನೆ, ನಾವೇ ಪ್ರೋಗ್ರಾಮ್ ನೋಡ್ತೇವೆ, ಎಲ್ಲರೂ ಹಾಡ್ಲಿಕ್ಕೆ ಮುಂದೆ ಬರ್ತಾರೆ. ಅದಾದ ನಂತರ ಪ್ರೊಫೆಷನಲ್ ಸಿಂಗರ್ಸ್ ಅವರು ಏನಿದ್ರು ಕೂಡ ವಿತೌಟ್ ಲಿರಿಕ್ಸ್ ನೋಡದೆ ಜಸ್ಟ್ ಒಂದು ಟ್ರ್ಯಾಕ್ ಹಾಕ್ಬಿಟ್ರೆ ಹಾಡ್ತಾ ಹೋಗ್ತಾರೆ. ಅಷ್ಟಕ್ಕೆ ನಾವು ತರೋ ಆಗ್ಲಿಲ್ಲ ಮ್ಯಾಮ್. ಯಾಕೆಂತ ಹೇಳಿದ್ರೆ ನಮಗೆ ಅಷ್ಟಕ್ಕೆ ತರೋ ಆಗ್ಲಿಕ್ಕೆ ಯಾವಾಗ್ಲೂ ಪ್ರೋಗ್ರಾಮ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬರೀ ವೀಕೆಂಡ್ ಆಗಿರ್ಬೋದು ಅಥವಾ ಮಂತ್ಲಿ ಒಂದು 2 times. ಮತ್ತೆ ಮನೇಲಿ ಏನ್ ಪ್ರಾಕ್ಟೀಸ್ ಮಾಡ್ತೀವಿ, ಇನ್ನು ನಾವು ಕಲಿಯಬೇಕು, ತುಂಬಾ ಇದೆ. तेरे पास पास मैं रहूंगा जिंदगी भर, ना हो तू दास तेरे पास पास मैं रहूंगा जिंदगी भर. सारे संसार का प्यार मैंने तुझे में पाया, तू मिले दिल के लिए और जीने को क्या चाहिए. हाँ तू मिले दिल के लिए और जीने को क्या चाहिए.
देखने को निकला करता है ये दीदारों को तरसा करता है। इतनी हंसी कोई नहीं, इतनी हंसी कोई नहीं, हंसना दोनों झलक एक तुझ में से मटके आया तू मिले दिल के लिए और जीने को क्या चाहिए। Every breath you take, every move you make, I will be there with you. What would I do without you? I want to love you forever and ever and ever. प्यार कभी मरता नहीं, हम तुम मरते जितनी अदा उतनी वफा, जितनी अदा उतनी वफा, एक नजर प्यार से देख ले फिर से जिंदा कर दो तू मिले दिल के लिए और जीने को क्या चाहिए। तू मिले दिल के लिए और जीने को क्या चाहिए। ना हो तू दास तेरे पास पास में रहूंगी जिंदगी भर, ना हो तू दास तेरे पास पास में रहूंगी जिंदगी भर। सारे संसार का प्यार मैंने तो जीने पाया तू मिले दिल के लिए और जीने को क्या चाहिए। ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ. ಹೊಸಗಳಿಗೆ ಬಂದಿದೆ ಕನಸೊಂದು ಮೈಯ ಮುರಿದು ಕಾದಲಿಗೆ ಎಂದಿದೆ.
ನೀವು ಎಲ್ಲಿಯಾದ್ರೂ ಇದು ಒಂದು ಸಂಗೀತವನ್ನು ಇದು ಏನು ಕ್ಲಾಸಿಗೆ ತರಗತಿಗೆ ಹೋಗಿ ಅಂದ್ರೆ ನೋಟೇಶನ್ ಅಂದ್ರೆ ಶಾಸ್ತ್ರೀಯ ಸಂಗೀತ ಇರ್ಬೋದು ಆ ರೀತಿ ಬೇಸಿಕ್ ಇಂದ ಏನು ಕಲ್ತಿಲ್ಲ? ಅದ್ರ ಬಗ್ಗೆ ಯಾವತ್ತು ಇದು ಮಾಡ್ಲಿಲ್ಲ? ಶಾಸ್ತ್ರೀಯ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ, ಅದ್ರ ಬಗ್ಗೆ ಏನಿಲ್ಲ? ಸ್ವಲ್ಪ ಅದೇ ಆಚೆ ಈಚೆ ಏನು ಇದೆ ಆ ಸಂಗೀತಗಳಲ್ಲಿ ಏರಿಳಿತ ಏನಿದೆ ಅದನ್ನು ಸ್ವಲ್ಪ ನಾನು ಆನ್ಲೈನ್ ಅಲ್ಲಿ ಅದೇ ಇವಾಗ ಏನಂದ್ರೆ ಮೊದ್ಲೆಲ್ಲ ಟೀಚರ್ಸ್ ಗಳನ್ನೇ ಕಾಯ್ಬೇಕಿತ್ತು ಅಂತ ಪರಿಸ್ಥಿತಿ ಇತ್ತು. ಅಂದ್ರೆ ಟೀಚರ್ಸ್ ಗುರುಗಳಿದ್ರೆ ಮಾತ್ರ ಕಲಿಬಹುದಂತ. ಇವಾಗ ನಮ್ಗೆ ಯೂಟ್ಯೂಬ್ ಗುರುಗಳಾಗ್ಬಿಟ್ಟಿದ್ದಾರೆ. ಅಂದ್ರೆ ಅದ್ರಲ್ಲೇ ಬರ್ತಾ ಇದೆ, ಏನ್ ಬೇಕು ಅದನ್ನ ನಾವು ತೆಗಿಬಹುದು. ನಮ್ಗೆ ಏನು ಗೊತ್ತಿಲ್ಲ ಅದನ್ನ ಕಲಿಯುವಂತ ಒಂದು ಫೆಸಿಲಿಟಿ ಎಲ್ಲ ಕೂಡ ಇವಾಗ ನಮ್ಗೆ ಸಿಗ್ತಾ ಇದೆ. ಹೌದು, ಅದನ್ನ ನೋಡಿಯೇ ನಾನು ಸ್ವಲ್ಪ ಸ್ವಲ್ಪ ಏನಿದೆ ಅದ್ರಲ್ಲಿ ಕಲ್ತದ್ದು. ಮತ್ತೆ ಸಂಗೀತ ಕ್ಲಾಸಿಗೆ ಹೋಗುವಷ್ಟು ಇಂಟ್ರೆಸ್ಟ್ ಇದೆ ಇಲ್ಲ ಅಂತೆಲ್ಲ, ನನ್ಗೆ ಟೈಮ್ ಸಿಗ್ತಾ ಇಲ್ಲ. ಅದೇ ಹೇಳ್ತಾರಲ್ಲ, ನಾವು ಸಣ್ಣದ್ರಿಂದವೇ ಒಂದು ಮುಗಿಸಿ ಬಿಟ್ರೆ ಅದೊಂದು ಏಜ್ ಅಲ್ಲಿ ಆಗಿ ಹೋಗ್ತದೆ. ಮತ್ತೆ ಕಲಿಬಹುದು, ಕಲೀಲಿಕ್ಕೆ ಆಗಲ್ಲ ಅಂತ ಇಲ್ಲ ಏಜ್ ಆದ್ಮೇಲೂ, ಬಟ್ ನಮ್ಗೆ ಸಮಯ ಸಿಗ್ತಾ ಇಲ್ಲ. ಸಮಯದ್ದು ಸ್ವಲ್ಪ ಅಭಾವ ಆಗ್ತಾ ಇದೆ ಅಷ್ಟೇ. ಹಾಗೆ ಈ ಭಜನೆಗಳೆಲ್ಲ ಅದ್ರಲ್ಲೆಲ್ಲ ಆಸಕ್ತಿ ಇದೆನಾ? ನನ್ಗೆ ಅದ್ರಲ್ಲಿ ಸ್ವಲ್ಪ ಗೊತ್ತಿಲ್ಲ ಮ್ಯಾಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾನು ಅದೇನಾದ್ರೂ ನಮ್ಮ ಊರಲ್ಲಿ ಏನಾದ್ರು ದೇವಸ್ಥಾನದಲ್ಲಿ ಇದ್ರೆ ಭಕ್ತಿ ಗೀತೆಗಳನ್ನ ಹಾಡ್ತೇನೆ. ಭಜನೆ ಇನ್ನು ನಾನು ಒಂದೊಂದಾಗಿ ಕಲ್ತ್ಕೊಂಡು ಭಜನೆ ಇಲ್ಲ, ನಾನು ಕಲ್ತಿಲ್ಲ. ಅದೇ ಕೆಲವರು ಏನ್ ಹೇಳ್ತಾರೆ, ಮನೆಯಿಂದ ನಾವು ಭಜನೆ ಮಾಡ್ತಾ ಮಾಡ್ತಾ ನಮ್ಗೆ ಒಂದು ಆಸಕ್ತಿ ಬಂತು ಈ ಸಂಗೀತದಲ್ಲಿ ಅಂತ ಎಲ್ಲ ಹೇಳ್ತಾರೆ. ಸೊ ಹಾಗೆ ನಾನು ಕೇಳಿದೆ, ನಿಮ್ಗೆ ಏನಾದ್ರು ಭಜನೆದು ಟಚ್ ಇದೆಯಾ? ಇಲ್ಲ, ನಾನು ಅದೇ ಚಿಕ್ಕದ್ರಿಂದ ಹಾಡ್ತಾ ಇದ್ದೆ. ಹಾಡು ಡ್ಯಾನ್ಸ್ ಅನ್ನೋದು ನಾನು ಸ್ಕೂಲ್ ಡೇಸ್ ಇಂದಾನು ಆಟೋಮೆಟಿಕಲಿ ಬಂದಂತ ಒಂದಿದು ಸ್ಪೋರ್ಟ್ಸ್ ಆದ್ರೂ ಕೂಡ ಅದನ್ನೇ ಕ್ಯಾರಿ ಮಾಡಿದ್ದು. ಬಟ್ ಹಾಡಲ್ಲಿ ಇಷ್ಟು ಒಲವಾಗಿದ್ದು ನನಗೆ ಅದು 2018 ಕೊರೋನಾ. ಬಟ್ ಏನಂದ್ರೆ ಕೊರೋನಾ ಟೈಮ್ ಅಲ್ಲಿ ತುಂಬಾ ಉಪಯೋಗ ಆಯ್ತು ಕೆಲವರಿಗೆ. ಏನಂದ್ರೆ ಕೊರೋನಾ ಟೈಮ್ ಅಲ್ಲಿ ಎಷ್ಟು ಜನ ಗಾಯಕರಿದ್ದಾರೆ ಅನ್ನೋದು ಕೂಡ ಹೊರಗೆ ಬಂತು. ಯಾಕಂದ್ರೆ ಮನೆಯಲ್ಲೇ ಕುತ್ಕೊಂಡು ಲೈವ್ ಹಾಡ್ತಾ ಅವಾಗ ನಮ್ಗೆ ಆಶ್ಚರ್ಯ ಆಯ್ತು, ಇಷ್ಟೆಲ್ಲ ಗಾಯಕರು ಇರ್ತಾರ ಅಂತೇಳಿ ಇಲ್ಲಾಂದ್ರೆ ಅವ್ರ ಒಳಗೆ ಎಷ್ಟೋ ಜನ ಹೆದರ್ತಾರೆ ವೇದಿಕೆಗೆ ಬಂದು ಹಾಡೋದಕ್ಕೆ. ಹೆದರುವಂತವರಿಗೆ ಒಂದು ಉಪಯೋಗ ಆಯ್ತು ಈ ಕೊರೋನಾ ಬಂದದ್ರಿಂದ, ಅವರದೊಂದು ಟ್ಯಾಲೆಂಟ್ ಅನ್ನು ತೋರಿಸೋದಕ್ಕೆ ಲೈವ್ ರೀತಿ. ನಿಜವಾಗ್ಲು ತುಂಬಾ ಇದ್ದಾರೆ, ಹಾಡ್ತಾರೆ. ಬಟ್ ಅದೇ ನೀವು ಹೇಳಿದ ಪ್ರಕಾರ ಈ ಒಂದು ಲೈವ್ ಅಲ್ಲಿ ಹಾಡುದಕ್ಕೂ ಅವರೊಂದು ವೇದಿಕೆಗೆ ಬಂದು ಹಾಡುದಕ್ಕೂ ತುಂಬಾನೇ ಡಿಫ್ರೆಂಟ್, ಅಂದ್ರೆ ವ್ಯತ್ಯಾಸ ತುಂಬಾನೇ ಇದೆ ಅಲ್ವಾ? ನರ್ವಸ್ ಆಗ್ತಾರೆ. ನಾನು ಲೈವ್ ಅಲ್ಲಿ ಹಾಡಿದವರನ್ನ ವೇದಿಕೆಯಲ್ಲಿ ನೋಡಿದ್ದೇನೆ. ನಾನು ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಹತ್ತಿದಾಗ ನಾನು ಈವೆಂಟ್ಸ್ ಗಳಿಗೆ ಫಸ್ಟ್ ಹೋಗಿದ್ದೆ. ಫಸ್ಟ್ ಇವೆಂಟ್ ನನ್ನದು ಬ್ಯಾಂಗ್ಳೂರಲ್ಲಿ ಆಗಿದ್ದು. ಫಸ್ಟ್ ನಾನು ಸ್ಟೇಜ್ ಅಲ್ಲಿ ಅದು ಈವೆಂಟ್ ಅಂತ ಹೋಗಿದ್ದು ನಾನು ಸ್ಟೇಜ್ ಮೇಲೆ. ಆಗ ಸ್ವಲ್ಪ ವೈಬ್ರೇಷನ್, ಮೈಕ್ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಜನನ ನೋಡುವಾಗ ಜಾಸ್ತಿ ಟೆನ್ಸ್ ಆಗ್ತಾ ಇದೆ, ಹಾಡ್ಲಿಕ್ಕೆ ಆಗ್ತಾ ಇಲ್ಲ, ರಾಗಗಳೆಲ್ಲ ಮರ್ತೋಗ್ತಾ ಇದೆ. ಆಮೇಲೆ ಅದು ರಾಗಗಳು ಮರ್ತೋದಾಗ ನಮ್ಮ ವಾಯ್ಸ್ ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ಈಗ ನನ್ಗೆ ಅನ್ಸೋದು ಯಾರನ್ನ ಬೇಕಾದ್ರೂ ನಾವು ಫೇಸ್ ಮಾಡಬಹುದು ಅನ್ನೋಷ್ಟು ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ. ಎಲ್ಲಿ ಯಾವ ಸ್ಟೇಜಲ್ಲಿ ಬಿಂದಾಸ್ ಆಗಿ ಹಾಡಿ ಬರ್ತೀರಾ ಅಂತ ಹೇಳಿ. ಎಸ್, ವೆರಿ ನೈಸ್. ಹಾಗೆ ಈಗ ಎಲ್ಲ ಟಿವಿ ಚಾನೆಲ್ ಗಳಲ್ಲೆಲ್ಲ ದೊಡ್ಡ ದೊಡ್ಡ ಒಂದು ಕಾಂಪಿಟೇಷನ್ ಗಳೆಲ್ಲ ಬರ್ತದೆ, ಸರಿಗಮಪ ಎಲ್ಲ ಇರ್ಬೋದು. ಸೊ ಇದ್ರ ಬಗ್ಗೆ ಏನ್ ಮಾತನಾಡ್ತೀರಾ? ಅದಕ್ಕೆ ಹೋಗುವಂತ ಆಸಕ್ತಿ ಏನಾದ್ರು ಇದೆಯಾ ನಿಮ್ಗೆ? ಸರಿಗಮಪಕ್ಕೆ ನನಗೆ ಹೋಗುವಂತ, ಯಾಕೆಂತ ಹೇಳಿದ್ರೆ ನಾನು ಹೇಳಿದ್ದೆಲ್ಲ ಅಷ್ಟು ಪ್ರೊಫೆಷನಲಿ ನಾವು ಸಿಂಗರ್ ಆಗ್ಲಿಲ್ಲ. ಆಕ್ಚುಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಎಷ್ಟೆಷ್ಟೋ ಹಳ್ಳಿಗರಿಗೆ ಅದೊಂದು ಪ್ಲಾಟ್ಫಾರ್ಮ್ ಸರಿಗಮಪ ಅನ್ನೋದು. ಅಲ್ಲಿ ಒಳ್ಳೆ ವಾಯ್ಸ್ ಅನ್ನ ಅವರು ಸೆಲೆಕ್ಟ್ ಮಾಡಿಯೇ ಅದನ್ನ ಮುಂದೆ ತರ್ತಾರೆ. ಮತ್ತೆ ಅವ್ರು ಕೊಡುವ ಸಪೋರ್ಟ್ ನೋಡಿದಾಗ, ಯಾಕಂದ್ರೆ ಅವರು ಕೂಡ ಅಲ್ಲಿ ಟೀಚ್ ಮಾಡಿ ಮತ್ತೆ ಅದಕ್ಕೆ ಒಂದೊಂದು ಅವರಿಗೆ ಗುರುಗಳನ್ನು ಕೊಡ್ತಾರೆ, ಮತ್ತೆ ಅವರ ಸಂಗೀತವನ್ನು ಇಂಪ್ರೂವ್ ಮಾಡ್ತಾರೆ, ಮತ್ತೆ ಹಾಡಿಸ್ತಾರೆ. ಹೌದು. ಮತ್ತೆ ಏನು ಒಂದೇ ಒಂದು ವಿಷಯ ಹೇಳ್ಬೇಕಂದ್ರೆ ಹಾಡ್ತಾ ರಾಗ ನರಳ್ತಾ ರೋಗ. ನಾವು ದಿನ ಹಾಡಿದಷ್ಟು ನಮ್ಮ ವಾಯ್ಸ್ ತುಂಬಾ ಥ್ರೋ ಆಗ್ತದೆ, ಓಪನ್ ಅಪ್ ಆಗ್ತದೆ. ನಾನು ಓಪನ್ ಅಪ್ ವಾಯ್ಸ್ ಇರ್ಲಿಲ್ಲ, ಈಗ ನಂದು ವಾಯ್ಸ್ ಸ್ವಲ್ಪ ಓಪನ್ ಅಪ್ ಆಗಿದೆ. ಹಾಡ್ತಾನೆ ಇದ್ದಾಗ ಮಾತ್ರ ನಮಗೆ ಎಲ್ಲವೂ ಕೂಡ ಸಾಧ್ಯ, ಇಲ್ಲದಿದ್ರೆ ಆಗೋದಿಲ್ಲ. ಸರಿಗಮಪ ವೇದಿಕೆ ಆಗಿರ್ಬೋದು, ಯಾವುದೇ ತುಂಬಾ ಈಗ ವಾಯ್ಸ್ ಆಫ್ ಮೈಸೂರು ಅದಿದೆ. ಮತ್ತೆ ಅದಾದ ನಂತರ ಸುಳ್ಯದಲ್ಲಿ ಕೂಡ ಒಂದು ಸಣ್ಣ ಪುಟ್ಟ ಕಾಂಪಿಟೇಷನ್ ಗಳು ಆಗ್ತಾನೆ ಇದೆ. ಕಾಂಪಿಟೇಷನ್ ಸಾಧ್ಯ ಆದ್ರೆ ನಾನು ಕೆಲವೊಂದು ಅಟೆಂಡ್ ಮಾಡ್ತೇನೆ, ಕೆಲವೊಂದ್ಸಲ ಆಗಲ್ಲ. ಒಂದ್ಸಲ ಬೆಸ್ಟ್ ಡುಯೆಟ್ ಸಿಂಗರ್ ಅಂತಾನು ಒಂದು ಅವಾರ್ಡ್ ಸಿಕ್ಕಿದೆ ಸುಳ್ಯದಲ್ಲಿ. ಸೊ ಹಾಗೆ ನೀವು ಯಾವ ರೀತಿಯ ಹಾಡುಗಳನ್ನು ಜಾಸ್ತಿ ಆಯ್ಕೆ ಮಾಡಿ, ಅಂದ್ರೆ ನಾನು ಹೇಳ್ಬೇಕು ಹಿಂದಿ ಗೀತೆಗಳನ್ನ, ಯಾವುದು ಹಿಂದಿಯ ಜಾಸ್ತಿ, ಕನ್ನಡ ಗೀತೆಗಳು ಜಾಸ್ತಿ? ಯಾಕೆಂತ ಹೇಳಿದ್ರೆ ಜಾಸ್ತಿ ಜನ ಬೇರೆ ಲ್ಯಾಂಗ್ವೇಜ್ ಗಳದ್ದು ಏನಾದ್ರು ಟ್ರೈ ಮಾಡ್ತೀರಾ? ಹಿಂದಿ ಹಾಡ್ತೀರಾ? ತಮಿಳು ಸಹ ಕೆಲವೊಂದು, ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಭಾಷೆ ಮಾತನಾಡ್ಲಿಕ್ಕೆ ಬರಲ್ಲ ಆದ್ರೂ ಕೂಡ ಅಂತದ್ ಹಾಡುಗಳನ್ನ ಅವ್ರು ಕೇಳಿ ಹಾಡ್ತಾರೆ. ಮಲಯಾಳ ಮಾತಾಡ್ತೇನೆ ನಾನು. ಸೊ ಮತ್ತೆ ಇದು ಹಿಂದಿ ಸಾಮಾನ್ಯ ಗೊತ್ತಿದೆ ಹಾಡುಗಳು. ತಮಿಳ್ ಕೂಡ ನನಗೆ ಸ್ವಲ್ಪ ಬರ್ತದೆ ಭಾಷೆ. ಇತ್ತೀಚೆಗೆ ತುಳು ಹಾಡು ಕಲಿತಾ ಇದ್ದೇನೆ. ಒಂದು ಕಲ್ತಿದ್ದೇನೆ, ಚಂಡಿಕೋರಿದೊಂದು. ತುಳು ಮಾತಾಡ್ತೇನೆ. ಯಾವ್ದದು ಚಂಡಿಕೋರಿದು? ಮಟ್ಟದ ಪೊಣ್ಣು. ಜಸ್ಟ್ ಒಂದು 2 ಲೈನ್ಸ್ ಹಾಡಿ ನೋಡುವಾಗ. ಅದು
ಡುಯೆಟ್ ಸಾಂಗ್. ಪರವಾಗಿಲ್ಲ. ಪೊಣ್ಣೆ ನಿನ್ನ ಅದು actually ಇಲ್ಲ, ನಮ್ಮದು ಲೈನ್ ಬೇರೆ ಬಂದು ನನಗೆ ಮರ್ತೋಗಿದೆ. ಲಿರಿಕ್ಸ್ ನೋಡು, ಫೀಮೇಲ್ದು ಬೇರೆ ಇದೆ. ಪರವಾಗಿಲ್ಲ, ನಿಮ್ಗೆ ಗೊತ್ತಿದ್ದದ್ದು ಹಾಡಿಬಿಡಿ ಲೈನ್ಸ್. ಅದು ಆಕ್ಚುಲಿ ಮರ್ತೋಗಿದೆ ಮೇಡಮ್, ನನಗೆ ನೋಡಿದಾಗಲೇ ನಿಮ್ಗೆ ಬರ್ತದೆ, ಮಾತನಾಡ್ತೀರಾ? ಇತ್ತೀಚೆಗೆ ಹೇಗೆ ಕಲ್ತ್ರಿ ನೀವು ಮಡಿಕೇರಿಯಲ್ಲಿ ಇದ್ದುಕೊಂಡು? ಹತ್ತಿರ ಮಾತನಾಡ್ತಾರೆ. ಮತ್ತೆ ಇತ್ತೀಚೆಗೆ ನನಗೆ ಫ್ರೆಂಡ್ಸ್ ಗಳೆಲ್ಲ ತುಳುವವರೇ ಆಗಿದ್ದಾರೆ. ಈಗ ರವೀಂದ್ರ ಕಾರ್ಕಳ ಆಗಿರ್ಬೋದು, ಮತ್ತೆ ಪ್ರಸಾದ್ ಬೆಳವಾಯಿ ಅವರು, ಉಷಾ ಕಲ್ಲಡ್ಕ ಎಲ್ಲರೂ ತುಳು ಮಾತಾಡೋದ್ರಿಂದ ನನಗೆ ತುಳು ಆಟೋಮೆಟಿಕಲಿ ಬರ್ತದೆ. ಹೇಳ್ತಾರಲ್ಲ, ಯಾವುದೇ ಲ್ಯಾಂಗ್ವೇಜ್ ನಮ್ಮ ಜೊತೆ ಇದ್ರೆ ಯಾರ ಹತ್ರ ಮಾತಾಡಿ ಬರುದು ಅಂತೇಳಿ. ತುಳು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು, ಅದು ಇತ್ತೀಚೆಗೆ ದಿನಗಳಲ್ಲಿ ನನಗೆ ಮಾತಾಡಿ ನಿರ್ಗಳಾಗಿ. ವೆರಿ ನೈಸ್. ಓಕೆ, ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲ ಬಂತು ಸ್ವರ್ಗ. ಎಲ್ಲ ಓಲಾಡುವ, ಎಲ್ಲ ತೇಲಾಡುವ, ಕುಣಿಯೋಣ ನಲಿಯೋಣ ಮತ್ತೇರಿಯೇ. ಸುತ್ತಮುತ್ತಲು ಸಂಜೆ ಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ತೇಲಾಡುವ, ಎಲ್ಲ ಓಲಾಡುವ. ನಮಗೇಕೆ ಯಾವುದೋ ಮುನ್ನವೇ ಸವಿಯೋಣ ತಾರುಣ್ಯವನ್ನು. ಕಣ್ಣಿಗೆ ಹಬ್ಬವೇ ಇಂದು ಈ ಅಂದ ಚಂದ, ಬಿಟ್ಟರೆ ಸಿಕ್ಕದು ಹಿಂದೆಲ್ಲೋ ಇಂತಾನಂದ. ಅತ್ತ ಇತ್ತ ಓಡದಂತೆ ಚಿತ್ತವನ್ನು ಕಟ್ಟಿಟ್ಟು ನಲಿಯುವ. 1 2 3 4 ಸುತ್ತಮುತ್ತಲು ಸಂಜೆ ಕತ್ತಲು ಮುತ್ತ ಮುತ್ತಗೆ ಮೈಯ ಮುಟ್ಟಲು ಇಲ್ಲ ಬಂತು ಸ್ವರ್ಗ. ಎಲ್ಲ ಓಲಾಡುವ, ಎಲ್ಲ ತೇಲಾಡುವ. ಹೆಣ್ಣಿನ ಗಂಡಿನ ಬೀಗ ಇಲ್ಲೆಂದು ಇಲ್ಲ, ಮಕ್ಕಳೇ ಮೋಜಿನ ಮದುವಾಗಿರೋಣ ನಾವೆಲ್ಲ. ಚಿನ್ನವೇ ಕಮ್ಮಿದೆ ಆಸೆ ನಮ್ಮಲ್ಲಿ ಎಂದು, ಹಿಗ್ಗಿರೆ ಯೌವನ ಎಲ್ಲ ಸಂತೋಷ ನಮಗೆಂದು. ಕಣ್ಣಿನಲ್ಲಿ ಕಣ್ಣನಿಟ್ಟು ಲಜ್ಜೆ ಬಿಟ್ಟು ಹೆಜ್ಜೆ ಇಟ್ಟು ಕುಡಿಯುವ. 1 2 3 4 ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲ ಬಂತು ಸ್ವರ್ಗ. ಎಲ್ಲ ಓಲಾಡುವ, ಎಲ್ಲ ತೇಲಾಡುವ, ಕುಣಿಯೋಣ ನಲಿಯೋಣ
ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮುತ್ತಗೆ ಮೈಯ ಮುತ್ತಲು ಇಲ್ಲ ಬಂತು ಸ್ವರ್ಗ ಎಲ್ಲ ತೇಲಾಡುವ ಎಲ್ಲ ತೇಲಾಡುವ. ಓಕೆ ಮೇಡಮ್, ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಯಾರಿಗಾದ್ರೂ ಏನಾದ್ರೂ ಈ ಒಂದು ಕಾರ್ಯಕ್ರಮದ ಮೂಲಕ ಧನ್ಯವಾದ ತಿಳಿಸೋದಕ್ಕಿದ್ರೆ, ಅಥವಾ ಯಾರಿಗಾದ್ರೂ ಒಂದು ಗಾಯಕರಿಗಿರ್ಬೋದು, ಕಲಾವಿದರಿಗಿರ್ಬೋದು, ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕಂತ ಇದ್ರೆ ಹೇಳ್ಬೋದು. ಖಂಡಿತ ಮ್ಯಾಮ್. ಆಕ್ಚುಲಿ ಮೊದಲನೇದಾಗಿ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಇದು ಮೊದಲನೇ, ಆಕ್ಚುಲಿ ನಾನು ಎಷ್ಟೋ ಸ್ಟೇಜ್ಗಳಲ್ಲಿ ಲೈವ್ ಮಾಡಿರ್ಬೋದು, ಲೈವ್ ಅಲ್ಲಿ ಹೋಸ್ಟಿಂಗ್ ಮಾಡ್ಕೊಂಡೆ ಹಾಡು ಕೂಡ ತುಂಬಾ ಹಾಡಿದ್ದೇನೆ. ಆದ್ರೆ ನನ್ನದು ಮೊದಲನೇದು ನನ್ನದು ನನ್ನ ಜೀವನದ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು ಅಂತ ನೀವು ನನ್ನನ್ನು ಕರೆದು ಇಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದು ಮೊದಲನೇದಾಗಿ ನಿಮಗೆ ಧನ್ಯವಾದ. ಇದನ್ನ ನನಗೆ ಇಲ್ಲಿ ಒಂದು ಅವಕಾಶ ಕೊಡ್ಲಿಕ್ಕೆ ಕಾರಣ ನನ್ನ ಗೆಳೆಯ ಸತೀಶ್ ಸಕಲೇಶ್ಪುರ, ತಮಗೂ ಕೂಡ ಗೊತ್ತಿರ್ಬೋದು, ಅದ್ಭುತವಾದ ಅವರು ಇಲ್ಲಿಗೆ ಕಳಿಸಿದ್ದಕ್ಕೆ. ಅದಾದ ನಂತರ ನನಗೆ ಒಂದಷ್ಟು ಫ್ರೆಂಡ್ಸ್ಗಳು ನನಗೆ ಸಿಂಗಿಂಗ್ ಫೀಲ್ಡ್ ಅಲ್ಲಿ ಒಳ್ಳೆ ಸಜೆಸ್ಟ್ ಮಾಡುವವರು, ಮುಂದೆ ತರುವಂತವರು ಎಲ್ಲರೂ ಕೂಡ ಇದ್ದಾರೆ. ಅದಾದ ನಂತರ ನನ್ನ ಆಫೀಸಲ್ಲಿ ಕೊಲೀಗ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ನನ್ನ ಅಮ್ಮ, ನನ್ನ ಮನೆಯವರು, ಅಣ್ಣ, ಅತ್ತಿಗೆ ಅಂದ್ರೆ ಎಲ್ಲರೂ ಕೂಡ, ನನ್ನ ಮಗ, ಎಲ್ಲರಿಗೂ ಕೂಡ, ನನ್ನ ಹಸ್ಬೆಂಡ್ ಆಗ್ಲಿ ಎಲ್ಲರಿಗೂ ಕೂಡ, ನನಗೆ ಹಸ್ಬೆಂಡ್ ಕೂಡ ಸಂಗೀತದಲ್ಲಿ ಒಲವಿಲ್ಲದೆ ಇದ್ರು ಬಿಟ್ಟಿದ್ದಾರೆ ಹಾಡ್ಕೊಳ್ಳಿ ಅಂತ. ಸೊ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ನನಗೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿದಂಥ ಎಲ್ಲ ಪೇಜ್ನವರಿಗಾಗಿರ್ಬೋದು, ಅಥವಾ ಈವೆಂಟ್ ಮೇಕರ್ಗಾಗಿರ್ಬೋದು, ಅಥವಾ ನನಗೆ ಇದು ಏನದು ಪ್ರೇರೇಪಣೆ ಕೊಟ್ಟಂತ ನಮ್ಮ ಚಿತ್ರಾ ಮ್ಯಾಮ್, ಜಾನಕಿ ಅಮ್ಮ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಏನಾದ್ರೂ ಒಂದು ಕಲಾವಿದರಿಗೆ ಒಂದು ಮಾತು ಹೇಳ್ಬೇಕಂತ ಇದ್ರೆ, ಸಂಗೀತ ಅನ್ನೋದು ಎಲ್ಲರಿಗೂ ಒಲ್ದು ಬರಲ್ಲ ಮೇಡಮ್. ಖಂಡಿತವಾಗ್ಲು ಶಾರದೆ ಅನ್ನೋದು ಕೆಲವೊಬ್ಬರಿಗೆ ಮಾತ್ರ ಒಲಿತಾಳೆ. ಆ ಒಲ್ದ ಒಂದು ಒಲವನ್ನ ನಾವು ಖಂಡಿತವಾಗ್ಲೂ ಬಳಸ್ಕೊಳ್ಬೇಕು. ಎಲ್ಲಿ ಹೋದ್ರು ಕೂಡ ನಾವು ಅದನ್ನ ಹೆದರಿ ಹಿಂದೆ ನಿಲ್ಬಾರ್ದು. ನಮ್ಮಲ್ಲಿ ಏನು ಪ್ರತಿಭೆ ಇದೆ, ನನ್ನಲ್ಲಿ ಇದು ಒಂದು ಸಣ್ಣ ಪ್ರತಿಭೆ ನನ್ನನ್ನು ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಹೌದು, ಮುಂದೆ ನಿಮ್ಮಿಂದಾಗಿ ನಾನು ಇನ್ನೂ ಕೂಡ ಜಾಸ್ತಿ ಮಟ್ಟಕ್ಕೆ ಬೆಳಿಬಹುದು. ಗೊತ್ತಿಲ್ಲ ದೇವರಿಚ್ಛೆ ಹೇಗಿದೆ ಅಂತ. ಸಂಗೀತವನ್ನು ಕಡೆಗಣಿಸದೆ ಎಲ್ಲರೂ ಕೂಡ ಆಸಕ್ತಿಯಿಂದ ಬೆಳೆಸೋಣ. ವೆರಿ ನೈಸ್. ನಿಮ್ಮ ಈ ಹೇಳಿದ್ರೆ ನೀವು ಸಂಗೀತದಲ್ಲಿ ಇನ್ನೂ ಆಸಕ್ತಿ ಇದೆ ಅಂತ, ಇನ್ನಷ್ಟು ನಿಮಗೆ ವೇದಿಕೆಗಳು ಸಿಗ್ಲಿ, ಇನ್ನಷ್ಟು ಹೆಸರು ಮಾಡ್ಲಿ ನೀವು ಸಂಗೀತ ಫೀಲ್ಡ್ ಅಲ್ಲಿ ಅಂತ ನಾವು ಕೂಡ ಹರಸ್ತೇವೆ. ಸೊ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಒಬ್ರು ಅದ್ಭುತ ಗಾಯಕರು ಇದ್ರು. ಅವರೇ ನಮ್ದು ಮಮತಾ ಮಡಿಕೇರಿ ಅವರು. ಇವರದೊಂದು ಸಂಗೀತ ಪಯಣದ ಬಗ್ಗೆ ನಾವು ಮಾತನಾಡಿದ್ವಿ. ಸೊ ಇನ್ನೊಬ್ರು ಅದ್ಭುತ ಗಾಯಕರನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು